ನೋಡಿ ಒಂದ್ಸರಿ ಮಗುಚ್ಕೊಳ್ಳಿ. ತುಂಬಾ ಸುಲಭವಾಗಿ ತುಂಬಾ ಕಮ್ಮಿ ಟೈಮಲ್ಲಿ ಇರೋ ತರಕಾರಿ ಇರೋ ಮಸಾಲನ ಹಾಕೊಂಡ್ಬಿಟ್ಟು ಎಷ್ಟು ನೀಟಾಗಿರೋ ಎಷ್ಟು ರುಚಿಯಾಗಿರುವಂತಹ ಮಸಾಲ ಉಪ್ಪಿಟ್ಟನ್ನು ಮಾಡಿದ್ವಿ ನೋಡಿ. ಜಸ್ಟ್ ಕುಕ್ಕರ್ ಇದ್ರೆ ಸಾಕು, ನೀವು ಕೈ ಆಡಿಸೋಂಥ ಅವಶ್ಯಕತೆ ಇಲ್ಲ, ಗಂಟಾಗಲ್ಲ, ಅಂಟಲ್ಲ, ಮತ್ತು ಎಷ್ಟೊತ್ತಿದ್ರೂ ಮೆತ್ತಗಿರುತ್ತೆ. ಸರಿ, ಹಾಗಾದ್ರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ. ಈ ಕುಕ್ಕರಲ್ಲಿ ಮಾಡುವಂತಹ ಮಸಾಲ ಉಪ್ಪಿಟ್ಟು ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ನಾರ್ಮಲ್ ಉಪ್ಪಿಟ್ಟು ರವೆನ ತಗೊಂಡಿದ್ದೇನೆ. ಮೊದಲು ಇದನ್ನ ಚೆನ್ನಾಗಿ ಹುರಿದುಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನು ಬಿಸಿ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ತುಪ್ಪ ಇಲ್ಲದಿದ್ರೆ ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ತುಪ್ಪ ಸ್ವಲ್ಪ ಕಾದ ನಂತರ ಇವಾಗ ನಾನು ಇದಕ್ಕೆ ರವೆನ ಹಾಕೊತಾ ಇದ್ದೇನೆ. ಉರಿ ಕಮ್ಮಿ ಇಟ್ಕೊಂಡ್ಬಿಡಿ. ಉರಿ ಕಮ್ಮಿ ಇಟ್ಕೊಂಡೆ ನಾವಿದನ್ನ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಹುರಿದ್ಕೋಬೇಕು. ರವೆ ಇರುತ್ತಲ್ವ, ಅದನ್ನ ಎಷ್ಟು ಚೆನ್ನಾಗಿ ಹುರಿದ್ಕೊಳ್ತೀವಿ ನೋಡಿ, ಅಷ್ಟು ಟೇಸ್ಟ್ ಆಗಿ ನಮಗೆ ಉಪ್ಪಿಟ್ಟು ಬರುತ್ತೆ. ಕುಕ್ಕರಲ್ಲಿ ಮಾಡೋದಿದ್ರು ಓಕೆ, ನಾರ್ಮಲ್ ಆಗಿ ಮಾಡೋದಿದ್ರು ಓಕೆ. ರವೆನ ನಾವು ಹುರಿದ್ಕೊಳ್ಳೇಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಚೆನ್ನಾಗಿ ಹುರಿದ್ಕೊಳ್ಳಿ ನೋಡಿ. ಈ ತರ ಬಿಡಿ ಬಿಡಿಯಾಗಿ ಆಗಬೇಕು. ಹಾಗೆಯೇ ನಿಮಗೆ ರವೆ ಪೂರ್ತಿಯಾಗಿ ಹುರಿದಾಗ ಒಳ್ಳೆ ಪರಿಮಳ ಬರುತ್ತೆ. ಆವಾಗ ಸ್ಟವ್ ಅನ್ನ ಆಫ್ ಮಾಡಿ ಬಿಡ್ಬೋದು. ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ ಈ ರವೆನ. ಈ ಉಪ್ಪಿಟ್ಟನ್ನ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ಟವ್ ಮೇಲೆ ಒಂದು ಕುಕ್ಕರನ್ನ ಇಟ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೇನೆ. ಅದಾದ ನಂತರ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಅನ್ನ ಹಾಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಳ್ಳಿ. ಜಸ್ಟ್ ಉರಿನ ಮೀಡಿಯಂ ಫ್ಲೇಮ್ಗೆ ಇಟ್ಬಿಟ್ಟು ಒಂಚೂರು ಇದನ್ನ ಹುರಿದ್ಕೊಳ್ಳೋಣ. ಅಷ್ಟೊತ್ತಿಗೆ ಸಾಸಿವೆ ಸಿಡಿಲಿಕ್ಕೆ ಶುರುವಾಗುತ್ತೆ. ಸಾಸಿವೆ ಸಿಡಿದ ನಂತರ ಇವಾಗ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. 2 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಸ್ವಲ್ಪ ಕರಿಬೇವು ಅಂದ್ರೆ ಕರಿಲೇವನ್ನ ಹಾಕೊಂತಾ ಇದ್ದೇನೆ. ಉರಿನ ಜಾಸ್ತಿ ಇಟ್ಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲದನ್ನ ಒಟ್ಟಿಗೆ ಹಾಕೋಬಹುದು, ಏನು ತೊಂದರೆ ಇಲ್ಲ. ನೋಡಿ, ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆದ ನಂತರ ಇವಾಗ ಇದಕ್ಕೆ ಯಾವ ತರಕಾರಿ ಇದೆ ಮನೆಯಲ್ಲಿ ಅದನ್ನ ಹಾಕೋಬಹುದು. ಇಂಥದೇ ಅಂತಿಲ್ಲ, ತರಕಾರಿ ಇಲ್ಲದಿದ್ರೆ ಬರೀ ಕ್ಯಾರೆಟ್ ಅಥವಾ ಟೊಮೆಟೊ ಹಾಕಿದ್ರು ಕೂಡ ನಡೆಯುತ್ತದೆ. ನಾನು 1 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಚಿಕ್ಕ ಒಂದು ಕ್ಯಾರೆಟ್ ನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಸ್ವಲ್ಪ ಹಸಿ ಬಟಾಣಿ ಇಟ್ಟು ಅದನ್ನು ಕೂಡ ಹಾಕೊಂತಾ ಇದ್ದೇನೆ. ಉರಿನ ಸ್ವಲ್ಪ ಮೀಡಿಯಂ ಇಟ್ಟು ಒಂಚೂರು ಇದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ 1 ನಿಮಿಷ ಇದು ಈ ಎಣ್ಣೆಯಲ್ಲಿ ಇದೆಯಲ್ವಾ ಚೂರು ಬೇಯಲಿ. ಇವಾಗ ನಾವಿದಕ್ಕೊಂದು ಮಸಾಲನ ರೆಡಿ ಮಾಡೋಣ. ಅದಕ್ಕೋಸ್ಕರ ನಾನು ಒಂದು 1/4 ಕಪ್ ಅಷ್ಟು ನೋಡಿ ದಪ್ಪ ಮೊಸರನ್ನ ತಗೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂತಾ ಇದ್ದೇನೆ. ಉಪ್ಪು ನಿಮ್ಗೆ ಉಪ್ಪಿಟ್ಟಿಗೆ ಅಂದಾಜ್ ಮೇಲೆ ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ. ಚಿಟಿಕೆ ಅರಿಶಿನ ಪುಡಿ ಜಾಸ್ತಿ ಹಾಕೋಬೇಡಿ. 1/4 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ರಿಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ. ಖಾರ ನಿಮ್ಗೆ ಅಂದಾಜ್ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಅಥವಾ ಈ ಬಿರಿಯಾನಿ ಮಸಾಲ ಪುಡಿ ಇರುತ್ತಲ್ವ ಅದನ್ನ ಹಾಕೊಳ್ಳಿ. 1/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ. ಇಷ್ಟನ್ನ ಹಾಕೊಂಡು ಒಂಚೂರು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಈ ಮೊಸರು ಮತ್ತೆ ಮಸಾಲನ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಪುಡಿ ನಿಮ್ಮ ಮನೇಲಿ ಯಾವ್ದಿದೆ ನೋಡಿ ಅದನ್ನ ನೋಡ್ಕೊಂಡು ಹಾಕೋಬಹುದು. ಇಂಥದೇ ಹಾಕೋಬೇಕು ಅಂತ ಏನೂ ಇಲ್ಲ, ನಿಮ್ಮ ಫ್ಲೇವರ್ ನಿಮ್ಮ ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೊಂತಾ ಇದ್ದೇನೆ. ಸ್ವಲ್ಪ ನನಗೆ ಈ ಸಿಹಿ ಫ್ಲೇವರ್ ಇಷ್ಟ. ಸಕ್ಕರೆ ನಿಮ್ಗೆ ಬೇಡ, ಖಾರನೇ ಬೇಕು ಉಪ್ಪಿಟ್ಟು ಅಂತಂದ್ರೆ ನೀವು ಸಕ್ಕರೆ ಸ್ಕಿಪ್ ಮಾಡಿ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತರಕಾರಿ ಸ್ವಲ್ಪ ಈ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಸಾಕಿಷ್ಟು. ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲನ ಹಾಕೊಳ್ಳೋಣ. ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ಹೊತ್ತು ಈ ಮಸಾಲನ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಹಸಿ ಫ್ಲೇವರ್ ಹೋಗ್ಲಿ.
ಈಗ ಉರಿನ ಕಮ್ಮಿ ಮಾಡಿಕೊಂಡು ನಾವಿದಕ್ಕೆ ರೆಡಿ ಮಾಡಿಟ್ಟಿರುವಂತಹ ರವೆಯನ್ನ ಹಾಕೊಳ್ಳೋಣ. ಒಂಚೂರು ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೊಳ್ಳಿ, ನಾನು ಅವಾಗಲೇ ಹೇಳಿದ್ದೇನೆ. ಇದಕ್ಕೆ 2.25 ಕಪ್ಪಷ್ಟು ನೀರನ್ನ ಹಾಕೊಂತ ಇದ್ದೇನೆ. 1 ಲೋಟ ರವಕ್ಕೆ ಒಂದು 1/4 ಕಪ್ಪಷ್ಟು ಮೊಸರಿತ್ತು, ಇಲ್ದಿದ್ರೆ 3 ಕಪ್ ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಉರಿ ಕಮ್ಮಿ ಇಟ್ಕೊಂಡೆ ನೀಟಾಗಿ ಒಂಚೂರು ಕಲಿಸ್ಕೊಳ್ಳಿ. ಎಲ್ಲೂ ಗಂಟು ಇರಲ್ಲ, ಒಂಚೂರು ಗಟ್ಟಿ ಗಟ್ಟಿ ಆಗಿರಲ್ಲ. ನೋಡಿ, ಈಗ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕೋಬಹುದು, ರುಚಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಕಾದ್ರೂ ಹಾಕೊಳ್ಳಿ. ಫೈನಲ್ ಆಗಿದೆಯಲ್ಲ, 1 ಸ್ಪೂನ್ ಅಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳಿ. ಸೊ ನಿಮ್ಗೆ ಏನಾಗುತ್ತೆ, ಒಳ್ಳೆ ರುಚಿಯಾದಂತಹ ಮಸಾಲ ಉಪ್ಪಿಟ್ಟು ರೆಡಿ ಆಗುತ್ತೆ. ಹಾಗೇನೆ ನಿಮ್ಗೆ ಇದು ಗಟ್ಟಿ ಗಟ್ಟಿಯಾಗಿ ಅಂಟೋದೆಲ್ಲ ಆಗಲ್ಲ, ತುಂಬಾನೇ ಚೆನ್ನಾಗಿರುತ್ತೆ, ಮೆತ್ತಗೆ ಇರುತ್ತೆ ಎಷ್ಟೊತ್ತಾದ್ರೂ. ಕುಕ್ಕರ್ ಲಿಡ್ ಅನ್ನು ಮುಚ್ಚಿಬಿಟ್ಟು ಜಸ್ಟ್ ಒಂದೇ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ. ಉರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ನಾವು ಬೇಯಿಸಬೇಕು ಕುಕ್ಕರಲ್ಲಿ. 1 ವಿಷಲ್ ಆದ ನಂತರ ಸ್ಟವ್ ಅನ್ನ ಬಂದ್ ಮಾಡಿ ನಾನು ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೇನೆ. ತಣ್ಣಗಾಗಿದೆ, ಇದು ಓಪನ್ ಮಾಡ್ತೀನಿ. ನೋಡಿ, ಕರೆಕ್ಟಾಗಿ ಬೆಂದು ಕರೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಒಳ್ಳೆ ಫ್ಲೇವರ್ ಇರುವಂತಹ ಮಸಾಲೆ ಉಪ್ಪಿಟ್ಟು ರೆಡಿ ಆಗಿದೆ. ಈ ಪರಿಮಳ ಇದೆಯಲ್ವಾ, ಅದಕ್ಕೇನೆ ಹೊಟ್ಟೆ ತುಂಬಿದಾಗ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಫ್ಲೇವರ್. ನೋಡಿ, ಒಂದ್ಸರಿ ಮಗುಚ್ಕೊಳ್ಳಿ. ತುಂಬಾನೇ ಸುಲಭವಾಗಿ, ತುಂಬಾನೇ ಕಮ್ಮಿ ಟೈಮಲ್ಲಿ ಇರೋ ತರಕಾರಿ, ಇರೋ ಮಸಾಲೆನ ಹಾಕೊಂಡ್ಬಿಟ್ಟು ಎಷ್ಟು ನೀಟಾಗಿರೋ, ಎಷ್ಟು ರುಚಿ ರುಚಿಯಾಗಿರುವಂತಹ ಮಸಾಲೆ ಉಪ್ಪಿಟ್ಟನ್ನು ಮಾಡಿದ್ವಿ. ನೋಡಿ, ಉಪ್ಪಿಟ್ಟು ಅಂತಂದ್ರೆ ತುಂಬಾ ದೂರ ಓಡೋರು ನನಗಿಷ್ಟನೇ ಇಲ್ಲ, ತಿನ್ನಲ್ಲ ಅಂತ ಅನ್ನೋರು ಕೂಡ ಈ ತರ ಒಂದ್ಸರಿ ನೀವು ಉಪ್ಪಿಟ್ಟು ಮಾಡಿ ಕೊಟ್ರೆ ಬಾಯಿ ಚಪ್ಪರಿಸಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಾಡೋದಕ್ಕೆ ತುಂಬಾನೇ ಸುಲಭ. ಬೆಳಗ್ಗೆ ಎಲ್ಲ ನಮಗೆ ಟೈಮ್ ಇಲ್ಲದಿದ್ದಾಗ ಜಸ್ಟ್ ಈ ತರ ತರಕಾರಿ ಮಸಾಲನ್ನ ಹಾಕಿ ಕುಕ್ಕರಲ್ಲಿ ಇಟ್ಬಿಟ್ರೆ ಆಟೋಮೆಟಿಕ್ ಆಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಲಿಸ್ಟ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ರುಚಿ ರುಚಿಯಾಗಿರುವಂತಹ ಉಪ್ಪಿಟ್ಟನ್ನ ಮಾಡಿ ತಿನ್ಬಹುದು. ಥ್ಯಾಂಕ್ಸ್ ಎಲ್ರಿಗೂ.